ಕೆದಿಲ ಗ್ರಾಮದ ಗಡಿಯಾರದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ದಿವ್ಯಜ್ಯೋತಿ ಪ್ಯಾಲೇಸ್ ಉದ್ಘಾಟನಾ ಸಮಾರಂಭ ನಡೆಯಿತು. ಆಶೀರ್ವಚನ ನೀಡಿ ಮಾತನಾಡಿದ ಮಾಣಿಲ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ, ನಮ್ಮ ಬದುಕು, ಅಸ್ತಿತ್ವ ಹಾಗೂ ಮುಂದಿನ ಪೀಳಿಗೆಯನ್ನು ಹೇಗೆ ಉಳಿಸಬೇಕು ಎಂಬ ಪ್ರಶ್ನೆಯಲ್ಲಿ ನಾವು ಇದ್ದೇವೆ. ಮುಂದಿನ ದಿನಗಳು ಕಠಿಣವಾದ ಸನ್ನಿವೇಶದಲ್ಲಿ ಇರುವಾಗ ಅದಕ್ಕೆ ಹೇಗೆ ಪೂರಕವಾಗಿ ಬದುಕಬೇಕು ಎಂಬ ಸಂದಿಗ್ಧತೆ ನಮ್ಮನ್ನು ಕಾಡುತ್ತಿದೆ ಎಂದರು. ನಮ್ಮ ಬದುಕು, ನಮ್ಮ ಜೀವನ, ನಮ್ಮ ಅಸ್ತಿತ್ವ ಬೊಕ್ಕ ನಮ್ಮ ದುಂಬದ ಪೀಳಿಗೆದ ಜೋಕುಲ್ನ ಅಸ್ತಿತ್ವನು ನಮ್ಮ ಎಂಚ ಒರಿಪಾವಡು ಎಂಚ ಬಲೆಪಾವಡು ಪನ್ಪುನಂಚಿನ ಪ್ರಶ್ನಾತೀತವಾಯಿ ನಂಚಿನ ಪ್ರಶ್ನೆಡು ಇನಿ ನಮ್ಮ ಉಲ್ಲ ಒಂಜಿ ಕಡೆಟ್ ಪ್ರಕೃತಿ ಮುನಿ ಹೊಂದುಂಡು ನಮ್ಮ ಇನಿ ಪೂರ ಸಂಭ್ರಮ ಉಲ್ಲಾಸ ಪೂರ ಉಲ್ಲ ಅಂಡ ನಮ್ಮ ಯೋಚನೆ ಮನ್ಪೋಡು ನನ್ನ ದುಂಬುದ ದಿನಕಲು ಕಠಿಣವಾದ ಉಪ್ಪುನ ಸನ್ನಿವೇಶಲು ಬನ್ನಗ ನಮ್ಮ ಐಕ್ಯಂಚ ಪೂರಕವಾದ ಬದುಕೊಡು ಪನ್ಪುನಂಚಿನ ಒಂಜಿ ಮಲ್ಲ ಸಾಹಸ ಮನ್ಪುನಂಚಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ದೇಶ ಇಡೀ ಜಗತ್ತುಂಡು. ನಿಕ್ಲೆ ಗೊತ್ತುಂಡು, ಭೂಮಿದ ತಾಪ ಒಂಜಿ ಕರೆಕ್ಟ್ ಏರೊಂದುಂಡು, ಒಂಜಿ ಕಡೆಟ್ ಜಗತ್ತಿಡು ಜಾಗತಿಕ ಯುತ್ತಲು ನಡತೊಂದುಂಡು. ಐಟ್ ಬೆತೆ ಬೆತೆ ಬಾಂಬುಲು ಸ್ಫೋಟ ಆವೊಂದುಂಡು. ವಿಜ್ಞಾನ ಏತು ಮುಂದುವರೆದುಂಡ ಆತ ಅಜ್ಞಾನಲು, ದುರಂತಲು, ದುರಿತಲು, ವೈಪರೀತ್ಯಲು ಸಮಾಜಡ್ ನಡತೊಂದುಂಡು. ನಮ್ಮ ಪೂರ ನೆನಪು ನಮ್ಮ ಪೂರ ತೆರಿದ ನಮಗೆ ಪೂರ ಗೊತ್ತುಂಡು, ಪೂರ ನಮರ್ದಾತ್ರನೇ ಮಲ್ಲ ಭ್ರಮೆಟ್ ಇಡೀ ಪ್ರಪಂಚ ಉಂಡು. ಒಂಜಿ ಕಡೆಟ್ ರಮಣ ಮಹರ್ಷಿಲು ಪನ್ಪೇರು, ಈ ಏತ್ಯೆತ್ತರಗು ಬುಲೆಂಡಲ ಈ ನರಮಣಿಯಾದ ಎತ್ತರಗು ಬುಲವ ಹೊರತು ನಿನ್ನ ಉಲಯಿತ್ತಿನಂಚಿನ ಅಂತರ್ಗತವಾಯಿನಂಚಿನ ಆ ಬುದ್ಧಿಶಕ್ತಿ, ಆ ಜ್ಞಾನಶಕ್ತಿ ಅವು ಎಂಚ ವಿಕಾಸ ಆಪುಣಂದು ಯೋಚನೆ ಮನ್ಪು ಐಕು ಬೋಡಾಯಿನಂಚಿನ ಸಾಧನೆ ಎಂಚಿನ ಮನ್ಪೊಡು ಪನ್ಪುನೇನು ತೆರೆಯೋನಂತ ಪನ್ಪೇರು. ಸಭಾ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಮಾಜಿ ಸಚಿವ ರಮನಾಥ ರೈ, ರಾಷ್ಟ್ರೀಯ ಹೆದ್ದಾರಿಗೆ ಸಮೀಪದ ಸ್ಥಳದಲ್ಲಿ ನಾರಾಯಣ ಕುಲಾಲ್ ಮತ್ತು ಶಕುಂತಲಾ ಕುಲಾಲ್ ದಂಪತಿಯವರು ಕಷ್ಟದ ಜೀವನದಲ್ಲಿ ಸಾಧನೆ ಮಾಡಿ ಪ್ಯಾಲೇಸ್ ನಿರ್ಮಿಸಿದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಬೆಂಬಲದೊಂದಿಗೆ ಈ ಕಟ್ಟಡದಲ್ಲಿ ವ್ಯವಹಾರ ಮಾಡುವವರಿಗೂ ದೇವರ ಆಶೀರ್ವಾದ ಇರಲಿ ಎಂದು ಶುಭ ಹಾರೈಸಿದರು. ಒಂದು ಪ್ರಮುಖವಾದ ಜಾಗ ರಾಷ್ಟ್ರೀಯ ಹೆದ್ದಾರಿಗೆ ಕೈತಲಿಪ್ಪುನ ಒಂಜಿ ಪ್ರದೇಶಡು ಇನಿ ಒಂಜಿ ರೆಸ್ಟೋರೆಂಟ್ ಐತ ಒಟ್ಟಿಗೆ ಹೋಟೆಲ್ ವಸತಿ ಗೃಹ ನಿನ್ನ ಅಂಚನೆ ಸಭಾ ಅಂಗನ ಪಾರ್ಟಿ ಹಾಲ್ ಮದ್ವೆದ ಹಾಲ್ ನಿನ್ನ ಮಾತ ಒಂಜಿ ಮಲ್ಟಿಪರ್ಪಸ್ ಒಂಜಿ ಸಮುದಾಯ ಭವನ. ಆ ಸಮುದಾಯ ಭವನ ನಾರಾಯಣ್ ಕುಲಾಲ್ ದಂಪತಿಲು ಆಕಲ್ನ ಒಂಜಿ ಕಷ್ಟದ ಜೀವನದ ಇನಿ ಐನ ಪ್ರಯೋಜನ ಪಡೆಪುನಂಚಿನ ಸಂದರ್ಭ ಇನಿ ನಮ್ಮ ತಮ್ಮಲು ಸೇರ್ದುಲ್ಲ. ಅಧ್ಯಕ್ಷತೆ ವಹಿಸಿದ್ದ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಮಾತನಾಡಿ, ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ. ಆರ್ಥಿಕವಾಗಿ ಉದ್ಯಮದಲ್ಲಿ ಮುಂದೆ ಬರಬೇಕಾದರೆ ಇಂತಹ ಕಟ್ಟಡಗಳು ತಲೆ ಎತ್ತಬೇಕು. ಪುರಂದರ ರೈಯವರ ತಂಡ ಶ್ರಮಜೀವಿ ತಂಡವಾಗಿದೆ ಎಂದರು. ಸ್ವಾಮೀಜಿಲು ಪಲ್ಲೆ ಕೊನೆ ನಮ್ಮ ಆರ್ಥಿಕವಾದ ಉದ್ಯಮಡು ದುಂಬು ಬರಡುನಾಂಡ ಇಂಚಿನ ಪುರ ಈ ಕಟ್ಟಡಲು ಉದ್ಯಮಲು ದುಂಬು ಬರ್ಪುನ ಅವಶ್ಯಕತೆ ಉಂಟು. ಐಟಿಲ ನಮ್ಮ ಪುರಂದರ್ ರೈಕಲು ಬಾರಿ ಅಕಲ್ನ ಒಂಜಿ ತಂಡ ಬಾರಿ ದುಂಬುರ್ದಲ ಒಂಜಿ ಶ್ರಮಜೀವಿಲು
ಏನು ಇತ್ತೆತ್ತು ಸುಮಾರು ಒಂಜಿ 10 ವರ್ಷದೊಂಜಿ ತೂವೊಂದುಲ್ಲೆ ಹೂವೇ ಒಂಜಿ ಉದ್ಯಮಗೂ ಕೈಪಾಡಿ ಹಿಡ್ದಾಂಡ ಅವು ಎನ್ನ ಇಲ್ಲದ ಉದ್ಯಮ ಎನ್ನ ಪಂಡದು ಐನ ಬೊಲೆಪ್ಪವನೊಂಚಿನ ಶಕ್ತಿ ಈ ಪುರಂದರ್ ರೈ ಬಕ ಈ ತಂಡದ ಕಳ್ಳ ಉಂಡು ಮುರಾಣಿ ಇದಕ್ಕೆ ಬಾರದ ಲೈಸೆನ್ಸ್ಗೆ ಒಂತೆ ಡಿಸಿನ ಅಲ್ಪವಂತೆ ತೊಡಕೆತ್ತೇನೆ ಬಹುಶಃ ಐನೆ ಮಲ್ಪೋಡು ನಾಂಡ ನಲ್ಲ ಒಂಜಿ ವಾರ ಆತು ಆಂಡ ಪುರಂದರ್ ರೈಕುಲ್ಲ ತಂಡ ಏನಾನ ಬೆರಿ ಬಿಡಂದೆ ಆ ಡಿ ಸಿ ಇಲ್ಲ ಬ್ಯಾಂಗ್ಳೂರು ಇತ್ತಿನಾರೆಲ್ಲ ಬಲ್ಪುಗು ವಾಪಸ್ ಬರಪದು ಆಕಲ್ಲ ಫೈಲಿನ ಕ್ಲಿಯರ್ ಮಲ್ಪರ ಸುಮಾರು ಹೋರಾಟ ಮಲ್ತದೆ ಇನಿ ಉದ್ಘಾಟನೆ ಅನಗ ಮಾತಾ ಇಲಾಖೆದ ಕ್ಲಿಯರೆನ್ಸ್ ಆವಡ ಬನಪುನ ಒಂದು ದೃಷ್ಟಿಕೋನಡೆ ಆ ಕೆಲಸವನ್ನ ಮಲ್ತೊಂದೇರೆ ಸ್ವಾಮಿಲು ಆಶೀರ್ವಚನ ಮಲ್ತನಕ ನಮ್ಮ ದಾಲ ಜಾಸ್ತಿ ಪಾತೆರ್ರೆಜ್ಜಿ ಈ ಭಾಗದ ಜನಕುಲೆಗೆ ಪೂರ ಈ ಬಿಲ್ಡಿಂಗ್ದ ಈ ಉದ್ಯಮದ ಪ್ರಯೋಜನ ಅವಡೆ ನಮ್ಮ NHAI ಹೈವೇಲ ಮಲ್ಲ ರೀತಿಯ ಬೊಲೆ ಒಂದುಂಡು ಬ್ಯಾಂಗ್ಳೂರು ಪೋಪನ ಜನಕುಲೆಗೆ ನನ್ನ ಪನೀತಿ ಎದುರುಡು ಒಂಜಿ ರಡ್ಡ ಬೋರ್ಡ್ ಪಾಡ್ಯಾರ್ನ ಬತ್ತದ ಉಂತುದು ಕಾರ್ಯಕ್ರಮಡು ಭಾಗಿಯಾದೆ ಗಟ್ಟಿ ಎಡ್ಡೆ ಒಣಸು ತಿಂಡಿ ತಿನಸು ತಿಂದದೆ ಪೋಪುನಂಚಿನ ಅವಕಾಶ. ಕೆದಿಲ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಜಿ ಕೃಷ್ಣ ಭಟ್ ಮೀರಾವನ ಮಾತನಾಡಿ ನಾರಾಯಣ ಕುಲಾಲ್ ರವರು ಗ್ರಾಮೀಣ ಭಾಗಕ್ಕೆ ಉತ್ತಮವಾದ ಕೊಡುಗೆ ನೀಡಿದ್ದಾರೆ. ಅವರಿಗೆ ಸರಿಯಾದ ಫಲ ದೇವರು ನೀಡಿ ಅನುಗ್ರಹಿಸಲಿ ಎಂದು ಶುಭ ಹಾರೈಸಿದರು. ನಮ್ಮ ಈ ಒಂದು ಗ್ರಾಮೀಣ ಪ್ರದೇಶಕ್ಕೆ ಭಾರಿ ಮಲ್ಲ ಕೊಡುಗೆಯನ್ನು ಕೊಡ್ತೀರಿ ಬಂಡ ತಪ್ಪ ಒಂದು ಕಷ್ಟಪತ್ತನ್ನ ಎಂಚಿತನ ಕೆಲಸ ನಮ್ಮ ಸಾಧನೆ ಮಾಡ್ಕೊಂಡು ಈಗ ಉದಾಹರಣೆ ನಮ್ಮ ನಾರಾಯಣ ಕುಲ್ಲಾಲ್ರು ಭಾರಿ ಕಷ್ಟಡು ಜೀವನದ ಎತ್ತದು ಇಲ್ಲಾದಿಪ್ಪನಾಗ ನಮ್ಮ ಇಲ್ಲಡೆ ಮಾತ್ರ ಬತ್ತು ಅಂತೀರಿ ನಮ್ಮ ಜಾಗಡೆ ಇತ್ತನಕಲು ಭಾರಿ ಕಷ್ಟಡು ಜೀವನದ ಎತ್ತದು ಒಂದೇ ಪ್ರಾಯ ಬಂದಾಗ ಟೂರಿಸ್ಟ್ ಕಾರ್ದು ಎತ್ತದು ಐನು ಉಬಾರು ಕುಡ್ಲಾಗ ಕೊಂಡೋಗ್ತೀರಿ ಅವನು ಟೂರಿಸ್ಟ್ ಕಾರ್ದ ಚಾಲಕರು ಮಾಲಕರು ಆದಿತ್ಯರು ಹಂತವಾಗಿದ್ದು ಅಭಿವೃದ್ಧಿ ಆಯ್ನ ನಮ್ಮ ನಾರಾಯಣ ಕುಲ್ಲಾಲ್ರು ಇನ್ನಿ ನಮ್ಮ ಒಂದು ಗ್ರಾಮೀಣ ಪ್ರದೇಶಗೂ ಈ ಒಂದು ಮಹತ್ತರವಾದ ಕೊಡುಗೆಯನ್ನು ಕೊಡ್ತಾರೆ. ನೆಟ್ ಆರು ಮಂತನ ಸಾಧನೆಗೆ ಆರಿಗೆ ಸರಿಯಾದ ಫಲವನ್ನು ಪುತ್ತಿಲ ಪರಿವಾರದ ಸ್ಥಾಪಕರಾದ ಅರುಣ್ ಕುಮಾರ್ ಪುತ್ತಿಲ ಮಾತನಾಡಿ ಮನುಷ್ಯನಲ್ಲಿ ಇಚ್ಛಾಶಕ್ತಿ ಇದ್ದಲ್ಲಿ ಯಾವುದೇ ಕಾರ್ಯ ಮಾಡಲು ಸಾಧ್ಯ ಎಂಬುದನ್ನು ನಾರಾಯಣ ಕುಲಾಲ್ ತೋರಿಸಿದ್ದಾರೆ. ಉದ್ಯಮ ಕ್ಷೇತ್ರದಲ್ಲಿ ತನ್ನತನದೊಂದಿಗೆ ಸಮಾಜದಲ್ಲಿ ಏನನ್ನಾದರೂ ಸಾಧನೆ ಮಾಡಿ ತೋರಿಸಿಕೊಡಬೇಕು ಎಂದು ಕಾಯಕದ ಜೊತೆಗೆ ಸಾರ್ಥಕ್ಯ ಪಡೆದಿದ್ದಾರೆ ಎಂದರು. ಮನುಷ್ಯನಲ್ಲಿ ಇಚ್ಛಾಶಕ್ತಿ ಇದ್ದಲ್ಲಿ ಯಾವುದೇ ಕಾರ್ಯವನ್ನ ಕೂಡ ಸುಲಲಿತವಾಗಿ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನ ಶ್ರೀಯುತ ನಾರಾಯಣ ಕುಲಾಲ್ ಅವರು ಮಾಡಿ ತೋರಿಸುವುದರ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಉದ್ಯಮ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನ ಮಾಡ್ತಿರ್ತಕ್ಕಂಥ ಸಂಗತಿಗಳನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಆದರೆ ಉದ್ಯಮ ಕ್ಷೇತ್ರದ ಜೊತೆಗೆ ಸಮಾಜಮುಖಿ ಚಿಂತನೆ ಮತ್ತು ಈ ಸಮಾಜಕ್ಕೆ ಕೂಡ ತಮ್ಮತನವನ್ನು ತೋರಿಸಬೇಕು. ಸಮಾಜದ ಎಲ್ಲರ ಜೊತೆಗೂ ಕೂಡ ಪ್ರೀತಿ, ವಿಶ್ವಾಸ, ಸಹೋದರತೆಯ ಮುಖಾಂತರ ಮಾನವತೆಯನ್ನ ಸಾರತಕ್ಕಂಥ ಕೆಲಸ ಕಾರ್ಯಗಳನ್ನು ನಾರಾಯಣ ಕುಲಾಲ್ ಅವರು ಮಾಡಿದ್ದಾರೆ. ಅದಕ್ಕೋಸ್ಕರ ಭಗವಂತನ ಪೂರ್ಣಾನುಗ್ರಹ ಅವರಿಗೆ ಪ್ರಾಪ್ತಿಯಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಅವರು ನಡೆದು ಬಂದಿರತಕ್ಕಂತಹ ದಾರಿ, ಜೀವನದಲ್ಲಿ ಅವರು ಅನುಭವಿಸತಕ್ಕಂತಹ ನೋವುಗಳು, ಈ ಸಮಾಜದ ಮುಂದೆ ನಾನು ಏನನ್ನಾದರೂ ಮಾಡಿ ಸಮಾಜದಲ್ಲಿ ಸಾಧನೆಯನ್ನ ತೋರಿಸಬೇಕು ಅನ್ನತಕ್ಕಂಥ ಯೋಚನೆಯ ನಡುವೆ ದಿವಸದ 24 ಗಂಟೆಯೂ ಕೂಡ ತನ್ನ ಕಾಯಕದಲ್ಲಿ ಜೋಡಿಸಿಕೊಂಡು ಆ ಕಾಯಕದ ಮುಖಾಂತರ ಸಾರ್ಥಕ್ಯ ಕುಟುಂಬದ ಜೊತೆಗೆ ಇವತ್ತು ಒಳ್ಳೆಯ ಕೆಲಸವನ್ನು ಮಾಡುವುದರ ಮುಖಾಂತರ ಸಮಾಜಕ್ಕೆ ಅಗತ್ಯತೆ ಉಳ್ಳಂತ ಈ ಭಾಗದಲ್ಲಿ ಸಭಾಗೃಹದ ಅಗತ್ಯತೆ ಇದೆ, ಈ ಭಾಗದಲ್ಲಿ ವಸತಿ ಗೃಹದ ಅವಶ್ಯಕತೆ ಇದೆ, ಈ ಭಾಗದಲ್ಲಿ ರೆಸ್ಟೋರೆಂಟಿನ ಅವಶ್ಯಕತೆ ಇದೆ ಅನ್ನುವಂಥ ಸಮಾಜದ ಯೋಚನೆಯನ್ನು ಮಾಡ್ತಾ ತನ್ನದೇ ಆಗಿರತಕ್ಕಂತಹ ಯೋಚನೆಗಳ ನಡುವೆ ಒಂದು ಸುಂದರವಾಗಿರತಕ್ಕಂತಹ ಕಟ್ಟಡವನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ.
ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಮಾತನಾಡಿ, ಇವರಿಗೆ ದೇವರ ಸಂಪೂರ್ಣ ಆಶೀರ್ವಾದ ಇರಲಿ. ಪ್ರಾಮಾಣಿಕ ಹಾಗೂ ಶ್ರಮಜೀವಿಯಾದ ನಾರಾಯಣ ಕುಲಾಲ್ರವರಿಗೆ ಯಶಸ್ಸು ಸಿಗಲಿ ಎಂದು ಹಾರೈಸಿದರು. ಎಡ್ಡೆ ಒಂಜಿ ಉದ್ದೇಶ ಒಂದು ನಮ್ಮ ನಾರಾಯಣ ಕುಲಾಲ್ ಅಂಚನೆ ಶಕುಂತಲ ಕುಲಾಲ್ರು ಇದೇ ಈ ಒಂಜಿ ನೇಷನಲ್ ಹೈವೇದ ಬರಿಟ್ ರಾಷ್ಟ್ರೀಯ ಹೆದ್ದಾರಿದ ಬರಿಟ್ ಈ ಗ್ರಾಮಾಂತರ ಪ್ರದೇಶ ಅಂಡಲ್ಲ ಒಂಜಿ ಕೆದಿಲ ಗ್ರಾಮಕ್ಕೂ ಸಂಬಂಧಪಟ್ಟಂಚಿನ ಜಾಗ. ಈ ಒಂಜಿ ಗ್ರಾಮಡು ಇನಿ ಒಂಜಿ ಮಲ್ಲ ಸಂಕೀರ್ಣ ವ್ಯವಹಾರಕ ಸಂಕೀರ್ಣ ಮಲ್ತದ್ದು ಐಡ್ದು ಮಲ್ಲ ಮಟ್ಟದ ಉದ್ದಿಮೆಯನ್ನು ಸ್ಥಾಪನೆ ಮಲ್ಪಡು ಪಂಪಿನ ದೃಷ್ಟಿಡು ಇದು ಈ ಒಂಜಿ ಕಟ್ಟಡ ನಿರ್ಮಾಣ ಮಲ್ತದ್ದು ಇನ್ನು ಶುರು ಮಲ್ದೇರು ಇದಕ್ಕೆ ದೇವರನ ಸಂಪೂರ್ಣ ಆಶೀರ್ವಾದ ಉಪ್ಪಡು ಅಂಚನೆ ಇನ್ನೇ ನಾರಾಯಣ ಕುಲಾಲ್ರು ಒಂಜಿ ಪ್ರಾಮಾಣಿಕ ಅಂಚನೆ ಒಂಜಿ ಭಾರಿಯಾತ್ ಶ್ರಮಜೀವಿ ಅರ್ನ ಪ್ರಾಮಾಣಿಕತೆ ಶ್ರಮ ವಹಿಸೊಂದು ಇನಿ ಬೇತೆ ಬೇತೆ ಉದ್ದಿಮೆನು ಮಲ್ಪನ ಮುಖಾಂತರ ಐಟ ಮುಖಾಂತರ ಈ ಒಂಜಿ ಉದ್ದಿಮೆ ಎಲ್ಲ ಇನಿ ಸ್ಥಾಪನೆ ಮಲ್ತೇರು ಇಂದಿಟ್ಟು ಅರೆಗೆ ಯಶಸ್ವಿ ಆಡು. ಕೆದಿಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹರೀಶ್ ವಿ ವಾಲ್ತಾಜೆ ಮಾತನಾಡಿ, ಇಂದು ಉನ್ನತ ಸ್ಥಾನಕ್ಕೇರಿ ನಮಗೆ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಆರೋಗ್ಯಪೂರ್ಣವಾಗಿ ಈ ಸಂಸ್ಥೆ ಬೆಳಗಲಿ ಎಂದು ಶುಭ ಹಾರೈಸಿದರು. ಉನ್ನತಿಗೆ ಬತ್ತೇರು ಬೇರೆ ನಮಕ್ ಮಾತೆರೆಗಳ ಒಂಜಿ ಮಾದರಿ ಅಂಚಾದ ಈ ಒಂಜಿ ಇಂಬೇರ್ನ ಸಂಸ್ಥೆ ಎಡ್ಡೆ ರೀತಿಡ್ ಆರೋಗ್ಯಪೂರ್ಣವಾದ ಸ್ವಾಮೀಜಿ ಪಲ್ಲೆಕನೆ ಆರೋಗ್ಯಪೂರ್ಣವಾದ ಬೆಳಗಡ ಪಣದೆಯನ್ನು ಶುಭ ಹಾರೈಸೋ. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್, ದೈವದ ಮೂಲ್ಯಣ್ಣೆ ಬಾಲಕೃಷ್ಣ ಸಾಲ್ಯಾನ್ ಕುತ್ತಾರ್ ಕಂಪ, ನೂತನ ಇಂಡಸ್ಟ್ರೀಸ್ ಮಾಲಕ ಗಂಗಾಧರ ಶೇರ, ಅಜಯ್, ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೀಪ್ ಕುಮಾರ್ ಶೆಟ್ಟಿ, ಪೇರಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಶಾಲಪ್ಪ ಗೌಡ, ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟಿ, ಕಾವು ಹೇಮನಾಥ ಶೆಟ್ಟಿ, ಕಾವು ಅನಿತಾ ಹೇಮನಾಥ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಮಾಜಿ ಶಾಸಕರಾದ ಶಕುಂತಲಾ ಟಿ ಶೆಟ್ಟಿ, ಸಂಜೀವ ಮಠಂದೂರು, ಮಾಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇಬ್ರಾಹಿಂ, ಜೆ ಚಂದ್ರಶೇಖರ್ ಭಟ್ ಸೇರಿದಂತೆ ಹಲವು ಗಣ್ಯರು ಭೇಟಿ ನೀಡಿ ಶುಭ ಹಾರೈಸಿದರು. ದಿವ್ಯಜ್ಯೋತಿ ಪ್ಯಾಲೇಸ್ ಮಾಲಕ ನಾರಾಯಣ್ ಕುಲಾಲ್ ಮತ್ತು ಶಕುಂತಲಾ ದಂಪತಿ ಮತ್ತು ಮಕ್ಕಳು ಸ್ವಾಮೀಜಿಯವರಿಗೆ ಫಲಪುಷ್ಪ ನೀಡಿ ಗೌರವಿಸಿದರು. ದಿವ್ಯಜ್ಯೋತಿ ಪ್ಯಾಲೇಸ್ ಮಾಲಕರ ಪುತ್ರಿ ಜ್ಯೋತಿ, ತಾಯಿ ಯಮುನಾ ಕುಲಾಲ್ ಉಪಸ್ಥಿತರಿದ್ದರು. ಮಾಲಕರ ಪುತ್ರಿ ವಿದ್ಯಾ ವಂದಿಸಿದರು. ನವೀನ್ ಕುಲಾಲ್ ಕಾರ್ಯಕ್ರಮ ನಿರೂಪಿಸಿದರು. ನೂತನವಾಗಿ ನಿರ್ಮಾಣಗೊಂಡು ಉದ್ಘಾಟನೆಗೊಂಡ ದಿವ್ಯಜ್ಯೋತಿ ಪ್ಯಾಲೇಸ್ನಲ್ಲಿ ಸಮಯ್ ಪ್ಯಾಲೇಸ್ ಫ್ಯಾಮಿಲಿ ರೆಸ್ಟೋ ಬಾರ್ ಶೀಘ್ರದಲ್ಲಿ ಶುಭಾರಂಭಗೊಳ್ಳಲಿದೆ ಎಂದು ಪಾಲುದಾರರಾದ ಸಾಯಿ ಪೂಜಾ ಗ್ರೂಪ್ಸ್ನ ಪುರಂದರ್ ರೈ ಮತ್ತು ಸುಪ್ರಿಯಾ ದಂಪತಿ, ರಾಧಾಕೃಷ್ಣ ಪೂಜಾರಿ ಮತ್ತು ಸುಜಯ ದಂಪತಿ, ಯತೀಶ್ ಸುವರ್ಣ ಮತ್ತು ಮಾಲತಿ ದಂಪತಿ, ಪ್ರಭಾಕರ ಸುವರ್ಣ ಮತ್ತು ಸುಷ್ಮಾ ದಂಪತಿ ತಿಳಿಸಿದ್ದಾರೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ